ವಿಜಯ ಬ್ಯಾಂಕಿನಲ್ಲಿ ಈಗ ಬರೋಡಾ ಬ್ಯಾಂಕಿನ ಸ್ಥಾಪಕರದ್ದು ಬೋರ್ಡ್ ಒಂದು ಫೋಟೋ ದೊಡ್ಡದಾಗಿ ಬಂದಿದೆ, ಸಣ್ಣದಾಗಿ ಸುಂದರಾಮ್ ಶೆಟ್ಟರ್ ಬಾಲಕೃಷ್ಣ ಶೆಟ್ಟರ್ ಫೋಟೋ ಅಲ್ಲಿ ಇದೆ. ಇನ್ನೇನೋ ಸ್ವಲ್ಪ ಸಮಯದಲ್ಲಿ ಆ ಫೋಟೋಗಳು ಕೂಡ ಹೋಗ್ತದೆ. ನಾವು ಇದಕ್ಕೂ ನಾನು ಇಲ್ಲಿ ಕೆಲವರು ಪ್ರಮುಖರು ವಿಜಯ ಬ್ಯಾಂಕ್ ಅನ್ನೋದು ನಮ್ಮ ಒಂದು ಬಹಳ ಇದು ಕಷ್ಟಪಟ್ಟು ಇದನ್ನು ವಿಲೀನ ಮಾಡುವ ಅವಶ್ಯಕತೆನೇ ಇರಲಿಲ್ಲ. ಇದನ್ನು ವಿಲೀನ ಮಾಡಿ ಏನು ಪ್ರಯೋಜನ? ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು, ಎಷ್ಟೋ ಜನ ಬೇರೆ ಬೇರೆ ವಿಚಾರದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಇವನ್ ಮಾಧ್ಯಮವಾಗಿ ನಾವು ಕೂಡ ಮಾತಾಡಿದ್ದೇವೆ, ಯಾಕೆ ಯಾರು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ. ಆದ್ರೆ ದೊಡ್ಡದಾದಂತ ಒಂದು ಆ ಹೋರಾಟ ನಡೀಲಿಲ್ಲ. ವಿಜಯ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಬೇಕಂತ ಹೋರಾಟ ನಡೀಲಿಲ್ಲ. ಯಾವ ಆಕ್ಚುಲಿ ಸಮುದಾಯ ಅಂತ ಮಾತಾಡಬಾರ್ದು, ಆದ್ರೆ ಸಮುದಾಯದಿಂದ ಬರಬೇಕಿತ್ತು. ಬಂದೆ ಯಾರು ಹೋರಾಟ ಮಾಡುವಂತ ಯಾಕಂತ ಹೇಳಿದ್ರೆ ಅಲ್ಲಿ ಹೋರಾಟ ಮಾಡುವ ಪರಿಸ್ಥಿತಿ ಬರುವಾಗ ಪಾರ್ಟಿಯ ವಿಚಾರ ಬಂತು. ಒಂದಷ್ಟು ಜನರಿಗೆ ಪಾರ್ಟಿಯ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೆ ಆಗುದಿಲ್ಲ, ಒಂದಷ್ಟು ಜನರಿಗೆ ಹೋರಾಟ ಮಾಡಲಿಕ್ಕೆ ಮನಸ್ಸಿದ್ರು ಈ ವ್ಯತ್ಯಾಸಗಳು ಬಂತು.